ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕುಡ್ಲದ ಪ್ರೆಸ್ ಕ್ಲಬ್ ನು ಸಜ್ಜಿ ಮಲ್ತದಿತ್ತದು ಹೊಸ ಪ್ರೆಸ್ ಕ್ಲಬ್ ಬುಧಾರ ಉದಿಪನಾಂಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮೆಡ್ ಪ್ರೆಸ್ ಕ್ಲಬ್ ದ ತಾಪಕ ಗುರ್ಕಾರ್ಯರು ಆನಂದ್ ಶೆಟ್ಟಿ ಹೊಸ ಆಫೀಸ್ ಉದಿಪನ ಮಲ್ತೆರು ಕುಡ್ಲ ಉರುವದ ಪತ್ರಿಕಾ ಭವನುಡು ಕುಡ್ಲ ಪ್ರೆಸ್ ಕ್ಲಬ್ ಹೊಸ ಆಫೀಸ್ ಕಟ್ಟದಿತ್ತದು ಆಯ್ತ ಉದಿಪನ ಲೇಸು ಬುಧಾರ ಅಟ್ಟಣೆ ಆದಿತ್ತಂಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮೆಡ್ ಪ್ರೆಸ್ ಕ್ಲಬ್ ದ ತಾಪಕ ಗುರ್ಕಾರ್ಯರಿಗೆ ಆನಂದ್ ಶೆಟ್ಟಿ ತುಡರ್ ಬೊಲ್ಪ ಪೊತ್ತಾದ ಹೊಸ ಆಫೀಸ್ ಉದಿಪನ ಮಲ್ತೆರು ಆನಂದ್ ಶೆಟ್ಟಿ ಪಾತಿರ್ದು ಪತ್ರಕರ್ತೆರ್ನ ಸಂಘಗೂ ಒಂಜಿ ನಿಲವದ ಗಾಯರೆ ಪತ್ರಕರ್ತೆರು ಒಟ್ಟು ಸೇರರೆ ಜಾಗದ ಕೊರತೆಯನ್ನು ದೂರ ಮಲ್ಪರೆ 2002 ಡಿಸೆಂಬರ್ 7 ಕುಡ್ಲ ಮಹಾನಗರ ಪಾಲಿಕೆಡು ಪ್ರೆಸ್ ಕ್ಲಬ್ ತಾಪನೆ ಮಲ್ತದಿತ್ತಂಡು 2007 ಲೇಡಿ ಹಿಲ್ ಉರುವ ಮಾರ್ಕೆಟ್ ಮಾರ್ಗದ ಸ್ವಂತ ಕಟ್ಟುವಣಗೂ ಜಾಗೆ ಬದಲ್ತದಂಡು ಪ್ರೆಸ್ ಕ್ಲಬ್ ತಾಪನೆಡ್ದು ಪತ್ರಕರ್ತರಿಗೂ ಬೊಕ್ಕ ಸುದ್ದಿಕೂಟ ನಡಪವನ ಸಾರ್ವಜನಿಕರಿಗೂ ಅನುಕೂಲ ಆತನಂದು ಪಂಡೇರು ನಳಿನ್ ಕುಮಾರ್ ಕಟೀಲ್ ಪಾತೆರ್ದು ಸಾಮಾಜಿಕ ಕಾರ್ಯಕರ್ತೆ ಆದಿತ್ಯನ ತಾನು ರಾಜಕಾರಣಿಯಾದ ಪಕ್ಷುಡು ಮಿತ್ತ ಮಟ್ಟಗೂ ಏರರೆ ದಕ್ಷಿಣ ಕನ್ನಡ ಜಿಲ್ಲೆದ ಪತ್ರಕರ್ತೆರ್ನ ಸಹಕಾರ ಮಹತ್ವದವು ಆಯ್ತ ಋಣ ತನ್ಕೊಂಡು ರಾಜ್ಯದ ಬೇತೆ ಜಿಲ್ಲೆಲೆಡು ಪತ್ರಕರ್ತೆರು ಎಡಬಲ ಪಂತೊಲೆಡು ಗುರ್ತ ಮಲ್ತೊನ್ವೇರು ಆಂಡ ಜಿಲ್ಲೆಡು ಎಡಬಲ ಇಜ್ಜಿ ಒವೇ ಪಂತ ಭೇದ ಇಜ್ಜಂದೆ ಒಗ್ಗಟ್ಟಾದ ಉಲ್ಲೇರು ಈ ಜಿಲ್ಲೆದ ಸಂಘಗೂ ಏ ಪೊಗ್ಲ ಎನ್ನ ಬೆರಿಸಾಯ ಉಂಡು ನಳಿನ್ ಕುಮಾರ್ ಪಂಡೇರು ಪ್ರೆಸ್ ಕ್ಲಬ್ ಕರ್ತವ್ಯಡುಪ್ಪನ ಅಭಿಷೇಕ್ ಚಂಚಲಾಕ್ಷಿ ಬೊಕ್ಕ ಗುತ್ತಿಗೆದಾರರು ಪುರಂದರ ಮುಕ್ಳಿಗ್ ತಮ್ಮನದ ಮರ್ಯಾದೆ ಮಲ್ತೆರು ಶಾಸಕರು ವೇದವ್ಯಾಸ ಕಾಮತ್ ಬಿನ್ನೆರಾದ ಪಾಲ್ದೆತ್ತೊಂಡರು ಪತ್ರಿಕಾ ಭವನ ಟ್ರಸ್ಟ್ ಗುರ್ಕಾರ್ಯರು ರಾಮಕೃಷ್ಣ ಆರ್ ಪ್ರಧಾನ ಕಾರ್ಯಂತರು ವೇಣು ವಿನೋದ್ ಕೆಎಸ್ ಪ್ರೆಸ್ ಕ್ಲಬ್ ಗುರ್ಕಾರ್ಯರು ಪಿಬಿ ಹರೀಶ್ ರೈ ಪ್ರಧಾನ ಕಾರ್ಯಂತರು ಇಬ್ರಾಹಿಂ ಅಡ್ಕಸ್ಥಳ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆರ್ನ ಸಂಘದ ಗುರ್ಕಾರ್ಯರು ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಪ್ರಧಾನ ಕಾರ್ಯಂತರು ಜಿತೇಂದ್ರ ಕುಂದೇಶ್ವರ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಜಗನ್ನಾಥ ಶೆಟ್ಟಿ ಬಾಳ ಬಿ ರವೀಂದ್ರ ಶೆಟ್ಟಿ ಅನ್ನು ಮಂಗಳೂರು ಪಾಲ್ದೆತ್ತೊಂಡರು. ನಮಗೆ ಮಂಗಳೂರಿನ ಪತ್ರಕರ್ತರ ಕ್ಲಬ್ಗೆ ಬಂದಾಗ ಬಹಳ ಖುಷಿ ಆಗುವುದು. ಒಂದು ಅದರ ಜೊತೆಗಿರತಕ್ಕಂಥ ಸಂಬಂಧ. ಬಾಕಿ ಎಲ್ಲಾ ಕಡೆ ಹೋದಾಗ ಸಣ್ಣ ಭಯ ಆವರಣ ಮಾಡಿದೆ. ಯಾಕಂದ್ರೆ ಅಲ್ಲಿ ಒಂದು ಲೆಫ್ಟ್ ಗ್ರೂಪ್ ಮತ್ತೊಂದು ರೈಟ್ ಗ್ರೂಪ್ ಇರ್ತದೆ. ಲೆಫ್ಟ್ ಮತ್ತು ರೈಟ್ ಇಲ್ಲದ ಮಧ್ಯದ ಗ್ರೂಪ್ ಇರುವಂತದ್ದು ಮಂಗಳೂರಲ್ಲಿ ಮಾತ್ರ. ಎರಡೂ ಆ ತಂಡವೂ ಇಲ್ಲ, ಈ ತಂಡವೂ ಇಲ್ಲ, ಎಲ್ಲರೂ ಒಂದೇ ತಂಡ. ಅಂದ್ರೆ ಒಟ್ಟಾಗಿ ಕೆಲಸ ಮಾಡತಕ್ಕಂಥ ಒಂದು ಒಳ್ಳೆಯ ಆದರ್ಶವಾಗಿರ್ತಕ್ಕಂಥ ಪತ್ರಕರ್ತರ ಸಂಘ ಎಲ್ಲಿದೆ ಅಂತ ಕೇಳಿದ್ರೆ ಮಂಗಳೂರಲ್ಲಿದೆ. ಅದಕ್ಕೋಸ್ಕರ ನಮಗೂ ಬಹಳ ಹೆಮ್ಮೆ ಇದೆ, ಅಭಿನಂದನೆ ನಿಮಗೆ ಸಲ್ಲಿಸ್ತೇನೆ. ಇವತ್ತು ನಾನು ಇಲ್ಲಿಗೆ ಬಂದದ್ದು ನನ್ನ ಮನೆಗೆ ಬಂದ ಅನುಭವ ಆಗಿದೆ. ನನ್ನ ಮನೆಯ ಸದಸ್ಯನಾಗಿ ಬಂದಿದ್ದೇನೆ, ನಿಮ್ಮ ಜೊತೆ ಇದ್ದೇನೆ ಹೇಳ್ತಾ ಹೇಳಿದ್ರು ಅವರು 10 ಲಕ್ಷ ರೂಪಾಯಿಗಳನ್ನು ನಾನು ಈಗಾಗಲೇ ನಿಮ್ಮ ಸಂಸ್ಥೆಗೆ ಬಿಡುಗಡೆ ಮಾಡ್ತೇನೆ. ಮುಂದಿನ ನಿಮ್ಮ ಎಲ್ಲಾ ಕಾರ್ಯಚಟುವಟಿಕೆಗಳು ನಾನು ಲೋಕಸಭಾ ಸದಸ್ಯನಾಗಿದ್ರು ಮುಂದಿನ ನಮ್ಮ ಅನಿವಾರ್ಯ ಕಾರಣಗಳನ್ನ ವ್ಯತ್ಯಾಸ ಆದರೂ ನಿಮ್ಮ ಜೊತೆ ಪೂರ್ಣವಾಗಿರ್ತೇನೆ ಅಂತ ಹೇಳ್ತಾ ನಿಮ್ಮ ಪೂರ್ಣವಾಗಿರ್ತಕ್ಕಂಥ ಸಹಕಾರಗಳನ್ನು ನನ್ನಿಂದ ನಾನು ವೈಯಕ್ತಿಕ ಮಾಡ್ತೇನೆ ಅಂತ 2002 ಡಿಸೆಂಬರ್ 7 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಾಗೆ 2007ಕ್ಕೆ ಪ್ರೆಸ್ ಕ್ಲಬ್ ಇಲ್ಲಿಗೆ ಶಿಫ್ಟ್ ಆಯಿತು. ಪ್ರೆಸ್ ಕ್ಲಬ್ ಶಿಫ್ಟ್ ಆದ್ಮೇಲೆ ನಮ್ಗೆಲ್ಲ ಗೊತ್ತಿರ್ಬೋದು, ಆರ್ಥಿಕವಾಗಿ ಲಾಭ ಆಯ್ತು. ಎಷ್ಟೋ ಜನರಿಗೆ ನಾವು ವಾರ್ಷಿಕವಾಗಿ ಈಗ ಆರೋಗ್ಯ ನೆರವು ನೀಡ್ತಾ ಇದ್ದೇವೆ. ಆ ಒಂದು ಕೆಲಸ ಮಾಡಿದ್ರಿಂದ ಇದರ ಒಂದು ಪ್ರೇರಣೆ ಏನು ಗೊತ್ತಿಲ್ಲ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಪ್ರೆಸ್ ಕ್ಲಬ್ ಆಯ್ತು. ಎಲ್ಲ ತಾಲೂಕು ಮಟ್ಟದಲ್ಲಿ ಆಗಿ ಅವ್ರಿಗೆ ಕೂಡ ಸ್ವಲ್ಪ ಆದಾಯ ಬರುವಂತಹ ಕೆಲಸ ಆಯ್ತು. ಒಂದು ನಮ್ಗೆ ಪತ್ರಕರ್ತರಿಗೆ ಆದಾಯ, ಇನ್ನೊಂದು ಸಾರ್ವಜನಿಕರಿಗೆ ಕೂಡ ಒಂದೇ ಕಡೆ ಬಂದು ಪತ್ರಿಕಾಗೋಷ್ಠಿ ಮಾಡುವಂತಹ ವ್ಯವಸ್ಥೆ. ಹಾಗಾಗಿ ಸಾರ್ವಜನಿಕರಿಗೂ ಕೂಡ ಒಳ್ಳೆ ಅಭಿಪ್ರಾಯ ವ್ಯಕ್ತ ಆಗಿದೆ. ಕಲ್ಲೆಗ ಟೈಗರ್ಸ್ ಕೂಟದ ಮುಖ್ಯಸ್ಥರು ಅಕ್ಷಯ್ ಕಲ್ಲೆಗ ಮೇರೇನು ಕೆರ್ನ ಕೇಸ್ಗೆ ಸಂಬಂಧ ಪೊಲೀಸರನ್ನ ತನಿಖೆ ಜೋರಾದಿತ್ತದು. ಒಟ್ಟು 4 ಜನಕ್ಕೇನು ಬಂಧನ ಮಲ್ತದಿತ್ತದು. ನನ್ನಲಾತ ಮಾಹಿತಿಲೇನು ಒಟ್ಟು ಮಲ್ತಂದುಲ್ಲೇರು. ಕಲ್ಲೆಗ ಟೈಗರ್ಸ್ ಕೂಟದ ಮುಖ್ಯಸ್ಥರ ಅಕ್ಷಯ್ ಕಲ್ಲೆಗ ಮೇರಿನ ಕೆರ್ನ ಕೇಸುಗೆ ಸಂಬಂಧ ಪೊಲೀಸರನ್ನ ತನಿಖೆ ಜೋರಾದಿತ್ತದು. ಒಟ್ಟು 4 ಜನಕ್ಕೇನು ಬಂಧನ ಮಲ್ತದಿತ್ತದು. ನನ್ನಲಾತ ಮಾಹಿತಿಲೇನು ಒಟ್ಟು ಮಲ್ತಂದುಲ್ಲೇರು. ಆರೋಪಿಲು ಕೆರಿಯರೆ ತಲ್ವಾರ್ ಗಳಸಿದಿನ ಬಗಿಟ್ಟು ಬಾಯಿ ಬಿಡ್ತೇರು. ಅಕ್ಷಯ್ಗ್ 50 ಸರ್ತಿ ತಲ್ವಾರಡು ಕಟ್ತದೇರು. ದೇರ್ಲಕಟ್ಟದ ಆಸ್ಪತ್ರೆಗೆ ಪುನಃ ಸಾಗಾದಿತ್ತೇರು. ಅಕ್ಷಯ್ನ ಪುನಃ ಪರೀಕ್ಷೆ ಮಲ್ತದಿನ ವೈದ್ಯರಿಗೆ ಆಶ್ಚರ್ಯ ಆತಂಡು. ದಾಯಪಂಡ ಹೆಚ್ಚಿನ ಪೆಟ್ಟು ಮಾತ ಕಂಟೆಲ್ ದಲ್ಪನೆ ತೋಜಿದಂಡು. ಬಾಕಿದ ಪೆಟ್ಟು ಮಾತ ಕೈ ಬೊಕ್ಕ ಕಾರಡಿತ್ತಂಡು. ಆರೋಪಿಲಿನ ಒಟ್ಟುಗೂ ಜಾಗಿದ್ದ ಬಗಿಟ್ಟು ಪೊಲೀಸರು ತನಿಖೆ ನಡಪಾದಿರು.
ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ದುಂಬಾಳ್ತಿಡ್ ತನಿಖೆ ಮಲ್ತಿದ್ದೇರು. ಪುತ್ತೂರದ ನೆಹರು ನಗರಡು ಅಕ್ಷಯನ ಕಿರ್ದಿತ್ತೇರು. ಆರೋಪಿలను ತುಯರೆ ಭಾರಿ ಜನ ಸೇರ್ದಿತ್ತೇರು. ಜನಕ್ಲೇನು ಪೊಲೀಸರು ಗಿಡತ್ತಿದ್ದೇರು. ತನಿಖೆ ಮಲ್ಪನ ಜಾಗೆಡು ಆರೋಪಿಲೆಗೂ ಅಕ್ಷಯ್ ಕಲ್ಲಿಗ ಕೂಟದಕ್ಲು ನಿಕ್ಲೇನು ಬುಡ್ಪುಜಾಂದ್ ಜೋರು ಮಲ್ತದಿನ ಸಂಗತಿಲ ನಡೆತದಂಡು. ಯಾಕೆ ಬಿಟ್ಟರೆ ಅಲ್ಲ ಗೊತ್ತಿಲ್ಲ. ಕರೆಂಟ್ ಬೊಕ್ಕ ರೈಲ್ವೆ ವಲಯ ಖಾಸಗೀಕರಣಗೂ ವಿರೋಧ ಮಲ್ತದು ಒಡಿಪುಡು ಸಿಐಟಿಯು ರೈತ ಸಂಘ ಬೊಕ್ಕ ಕೃಷಿ ದಿನ ಮಜೂರಿ ದಾಖಲಿನ ಸಂಘ ಒಟ್ಟಾದ ಪ್ರತಿಭಟನೆ ನಡಪಾಂಡು. ಕರೆಂಟ್ ಬೊಕ್ಕ ರೈಲ್ವೆ ವಲಯನು ಖಾಸಗೀಕರಣ ಮಲ್ಪುನ ಕೇಂದ್ರ ಸರ್ಕಾರದ ಪ್ರಸ್ತಾಪಕ್ಕೂ ವಿರೋಧ ಮಲ್ತದು. ಸಿಐಟಿಯು ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಬೊಕ್ಕ ಅಖಿಲ ಭಾರತ ಕೃಷಿ ದಿನ ಮಜೂರಿ ದಾಖಲಿನ ಸಂಘದ ದುಂಬಾಳ್ತಿಡು ಒಡಿಪುದ ಅಜ್ಜರಕಾಡು ಹುತಾತ್ಮ ಸ್ಮಾರಕದ ಎದುರು ಪ್ರತಿಭಟನೆ ನಡಪಾಯಿರು. ಸಿಐಟಿಯು ರಾಜ್ಯ ಒತ್ತುಗುರ್ಕಾರ್ಯರು ಬಾಲಕೃಷ್ಣ ಶೆಟ್ಟಿ ಪ್ರತಿಭಟನೆ ಉದ್ದೇಶಿಸಾದ ಪಾತಿರ್ದು ರೈಲು ಬೊಕ್ಕ ಕರೆಂಟ್ ವಲಯದ ಖಾಸಗೀಕರಣ ಪ್ರಸ್ತಾಪ ಕೇಂದ್ರ ಸರ್ಕಾರದ ಜನ ವಿರೋಧಿ ಆದುಂಡು. ಈ ನೀತಿಗೆದುರಾದ ಜನ ಪೊರ್ಮಾಟ ಮಲ್ಪಂದಿನಂಚ ಧರ್ಮದುಲ ಈ ಲಡೈ ಉಂಡು ಮಲ್ತದು ಸಮಾಜನ ಪುಡಪನ ಕುತಂತ್ರ ನಡತೊಂದುಂಡು ಅರ್ದೂರಿಯರು. 75 ವರ್ಷಲಿಡ್ದು ಸರ್ಕಾರದ ಕೈಟಿತ್ತಿನ ಸಂಸ್ಥೆಲೇನು ಪ್ರಧಾನಿ ಮೋದಿ ಒಂಜೊಂಜೆ ಮಾರೊಂದುಲ್ಲೇರು. ದೇಶದ 400 ರೈಲ್ ಆಫೀಸ್ಲಿನ ಖಾಸಗೀಕರಣ ಮಲ್ಪರೆ ಒಪ್ಪಿಗೆ ಕೊಡ್ತುಂಡು ಸರ್ಕಾರಿ ಪಟ್ಟಿಡು ಸಂಚಾರ ಮಲ್ಪನ ಖಾಸಗಿ ರೈಲ್ಲೆಗ್ ಒಟ್ರಾಸಿ ಲೂಟರೆ ಅವಕಾಶ ಮಲ್ತು ಕೊಡ್ತುಂಡು ಬಾಲಕೃಷ್ಣ ಶೆಟ್ಟಿ ದೂರಿಯರು. ಸಿಐಟಿಯು ಜಿಲ್ಲಾ ಪಣವದ ಗುರ್ಕಾರ್ಯರು ಶಶಿಧರ ಗೊಲ್ಲ, ನಾಯಕರು ಮೋಹನ್, ರಾಮಸಾಲಿಯಾನ್, ಸುಭಾಷ್ ಚಂದ್ರ ನಾಯಕ್, ರಾಮಕರ್ಕಡ, ನಳಿನಿ, ದಯಾನಂದ ಕೋಟ್ಯಾನ್, ರಮೇಶ್, ಪ್ರತಿಮಾ, ಸದಾಶಿವ ಪೂಜಾರಿ, ದಯಾನಂದ ಆಮೀನ್ ಪ್ರತಿಭಟನೆಗೆ ಪಾಲ್ಗೊಂಡಿರು. ಭೂಪಾಲ್ನಲ್ಲಿ ಬಿಜೆಪಿ ಆಡಳಿತ ಇರುವಂತಹ ಭೂಪಾಲ್ನಲ್ಲಿ, ಇದು ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹದ್ದು. ಭೂಪಾಲ್ನಲ್ಲಿ ಒಂದು ರೈಲು ನಿಲ್ದಾಣ, ಹಬೀಬ್ಗಂಜ್ ಅಂತೇಳಿ ಹೇಳುವ ರೈಲು ನಿಲ್ದಾಣ. ಹಬೀಬ್ ಅನ್ನೋ ಹೆಸರಿಗೆ ಇವರಿಗೆ ಅಲರ್ಜಿ ಇರುವುದರಿಂದ ಆ ರೈಲು ನಿಲ್ದಾಣದ ಹೆಸರನ್ನು ಕೂಡ ಚೇಂಜ್ ಮಾಡಿದ್ದಾರೆ. ಈಗ ರಾಣಿ ಕಮಲ್ಪತಿ ಅಂತೇಳಿ ಹೇಳುವ ಸ್ಟೇಷನ್ಗಳಲ್ಲಿ ಅದನ್ನು ಬನ್ಸಾಲ್ ಗ್ರೂಪಿಗೆ
99 ವರ್ಷಕ್ಕೆ ಅದನ್ನ ಲೀಸಿಗೆ ಕೊಟ್ಟಿದ್ದಾರೆ. 99 ವರ್ಷಕ್ಕೆ ಆ ರೈಲ್ ನಿಲ್ದಾಣವನ್ನ ಬನ್ಸಾಲ್ ಗ್ರೂಪಿಗೆ ಲೀಸಿಗೆ ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಅಂತೇಳಿ ಹೇಳುವಂತದ್ದನ್ನ ಆಲೋಚನೆ ಮಾಡಬೇಕು. ಸುರತ್ಕಲ್ ಕೈತಲ್ಲು ಲಾರಿ ಒಂಜಿ ಪಿರಪಿರ ಪೋದು ಒರಿಯಗ ಗುದ್ದುದು 5 ಬೊಕ್ಕ 4 ಕಾರು 2 ಚಕ್ರದ ಗಾಡಿ ಬೊಕ್ಕ ಅಂಗಡಿಗೆ ಎಡ್ತದು ನಷ್ಟ ಮಲ್ತಿನ ಸಂಗತಿ ನಡೆತಿದ್ದಳು. ಸುರತ್ಕಲ್ ಕೈತಲ್ಲು ಲಾರಿ ಒಂಜಿ ಪಿರಪಿರ ಪೋದು ಒರಿಯಗ ಗುದ್ದುದು 5 ಬೊಕ್ಕ 4 ಕಾರು 2 ಚಕ್ರದ ಗಾಡಿ ಬೊಕ್ಕ ಅಂಗಡಿಗೆ ಎಡ್ತದು ನಷ್ಟ ಮಲ್ತಿನ ಸಂಗತಿ ನಡೆತಿದ್ದಳು. ಕುಡ್ಲ ರಿಜಿಸ್ಟರ್ ನಂಬರ್ದ ಸರಕು ದಿಂಜಾದಿತ್ತಿನ ಲಾರಿ ರೋರೋ ರೈಲಿಡು ಪೋಯರೆಗಾದ್ ಸುರತ್ಕಲ್ ಪೇಟೆಡು ಉಂತುದಿತ್ತಂಡು. ಡ್ರೈವರ್ ಲಾರಿನ ಮಾರ್ಗದ ಬರೆಟ್ಟು ಉಂತಾದ ಪಿದೈ ಪೋದಿತ್ತೆಗೆ ಭಾರತ್ ಪೆಟ್ರೋಲ್ ಪಂಪ್ ಕೈತಲ್ ಉಂತಾದಿನ ಲಾರಿ ಯೂಟರ್ನ್ ಪಿರಪಿರ ಪೋದು ಮೂಡಾ ಮಾರ್ಕೆಟ್ ಪಾರ್ಕಿಂಗ್ ಉಂತಾದಿತ್ತಿನ ಕಾರ್ಲೆಗೆ ಎಡ್ತದುಂಡು. ಕಾರ್ದ ಕೈತಲ್ ಉಂತುದಿತ್ತಿನ ಒರಿಯಗ್ ಜೋರ್ದ ಪೆಟ್ಟಾದಿತ್ತದು ಅರಿನ ಕೈತಲ್ದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಂಡು. ಸುರತ್ಕಲ್ ಸಂಚಾರಿ ಪೊಲೀಸರು ಜಾಗೆಗೆ ಪೋದು ತನಿಖೆ ನಡಪಾದಿರು. ಬೆದ್ರಾ ಮಾರ್ಪಾಡಿ ಗ್ರಾಮದ ಸಾರಕಂಬದ ಬಸದಿ ಕೈದಲುಪ್ಪುನ ಕೊಂಡೆ ಸ್ಟ್ರೀಟ್ ಪನ್ಪುನವಲು ಇರುವೇರು ಜವಣೀರು ಬೊಕ್ಕ ಆಕ್ಲೆಡ ನಂಬರ್ ಪ್ಲೇಟ್ ಇಜ್ಜಂದಿನ ಬೈಕ್ ಉಪ್ಪುನ ಬಗೆಟ್ಟು ನಿಘಂಟದ ಮಾಹಿತಿದ ಮಿತ್ತು ಬೆದ್ರದ ಪೊಲೀಸರು ಕಾರ್ಯಾಚರಣೆ ನಡಪಾದರು. ಇರುವೇರೆಲ್ಲ ಪತದು ಕಂಡದಿನ ಬೈಕ್ಲೇನು ಸ್ವಾಧೀನಗುದೆತ್ತೊಂದರು. ಬೈಕ್ ಕಂಡದಿನ ಕೇಸಿಗೆ ಸಂಬಂಧ ಬೆದ್ರದ ಪೊಲೀಸರು ಇರುವೇರು ಆರೋಪಿಲಿನ ಪತ್ತದು 3 ಲಕ್ಷ ರೂಪಾಯಿ ಬೆಲೆತ ರಡ್ ರಾಯರ್ ಎನ್ಫೀಲ್ಡ್ ಬೈಕ್ಲಿನ ಸ್ವಾಧೀನಗುದೆತ್ತೊಂದರು. ಬೆದ್ರಾ ಕೋಟೆ ಬಾಗಿಲ್ ಗ್ರಾಮದ 20 ವರ್ಷ ಪ್ರಾಯದ ಸೈಯದ್ ಜಕೀರ್ ಬೊಕ್ಕ 24 ವರ್ಷ ಪ್ರಾಯದ ಮೊಹಮ್ಮದ್ ಶಾಹಿಂ ಬಂಧನಾಯಿನ ಆರೋಪಿಲ ಅದುಲ್ಲೆರು. ನವೆಂಬರ್ 7 ಪುಲ್ಯಕಾಂಡೆ ಬೆದ್ರಾ ಮಾರ್ಪಾಡಿ ಗ್ರಾಮದ ಸಾರಕಂಬದ ಬಸದಿ ಕೈತಲುಪ್ಪುನ ಕೊಂಡೆ ಸ್ಟ್ರೀಟ್ ಪನ್ಪುನವಲು ಇರುವೆರು ಜವಣೇರು ಬೊಕ್ಕ ಅಕ್ಲೆಡ ನಂಬರ್ ಪ್ಲೇಟ್ ಇಜ್ಜಂದಿನ ಬೈಕ್ ಉಪ್ಪುನ ಬಗೆಟ್ಟು ನಿಘಂಟದ ಮಾಹಿತಿದ ಮಿತ್ತು ಬೆದ್ರದ ಪೊಲೀಸರು ಕಾರ್ಯಾಚರಣೆ ನಡಪಾದಿತ್ತರು. ಜವಣೇರಿನ ಸ್ವಾಧೀನಗುದೆತ್ತೊಂದು ವಿಚಾರಣೆ ಮಲ್ಪನಗ ಬೈಕ್ ಕಂಡದಿನ ಗೊತ್ತಾತಂಡು. ಒಂಜಿ ಬೈಕ್ನ ಅಕ್ಟೋಬರ್ 25 ನಡು ರಾತ್ರಿ ಬೆದ್ರಾ ಜೈನ್ ಪೇಂಟದ ಬಡಗ ಬಸದಿ ಎದುರುಪ್ಪನ ದೇವಿ ಕೃಪಾ ಅಪಾರ್ಟ್ಮೆಂಟ್ದ ಪಾರ್ಕಿಂಗ್ ಜಾಗಿಡ್ದ ಬೊಕ್ಕ ನನೊಂಜಿ ಬೈಕ್ನ ಮಾರ್ಪಾಡಿ ಗ್ರಾಮದ ಎವರ್ ಪ್ರೈಸ್ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ದ ಪಾರ್ಕಿಂಗ್ ಜಾಗಿಡ್ದು ಕಂಡದಾಂದ್ ಆರೋಪಿಲು ಬಾಯಿ ಬಿಡ್ತೇರು. ಕಂಡದಿನ ಒಂಜಿ ಬೈಕ್ನ ಪೇಪರ್ ಮಿಲ್ ಕೈ ತಲುಪನ ಕೀರ್ತಿನಗರ ತಿರ್ಗಸ್ಡು ಉದೇಲ್ದ ನಡುಟು ದೆಂಗಾದ ದೀತಿನ ಬಗೆಟ್ಟು ಆರೋಪಿಲು ಮಾಹಿತಿ ಕೊಡ್ದಿತ್ತದು. ಅವೇನು ಪೊಲೀಸರು ಸ್ವಾಧೀನಗುದೆತ್ತೊಂದರು. 2 ಬೈಕ್ದ ಒಟ್ಟು ಬೆಲೆ 3 ಲಕ್ಷ ರೂಪಾಯಿಂದ ಪೊಲೀಸರು ಅಂದಾಜು ಮಲ್ತಿದ್ದೇರು. ಬೆದ್ರಾ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಪಿಜಿ ಬೊಕ್ಕ ಸ್ಟೇಷನ್ದ ಅಪರಾಧ ವಿಭಾಗದ ಪೊಲೀಸರು ಕಾರ್ಯಾಚರಣೆಡು ಪಾಲ್ದಿತ್ತೊಂಡರು. ದಕ್ಷಿಣ ಕನ್ನಡ ಜಿಲ್ಲೆದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಗುಮನ ಕೊರೊಂದಿಜ್ಜಿಂದು ದೂರಿನ ಶಾಸಕರು ವೇದವ್ಯಾಸ್ ಕಾಮತ್ ಕುಡ್ಲ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ಕೊಡ್ತಿರಂದು ಕೆಪಿಸಿಸಿ ಮಾಹಿತಿದಾರರು ಬೊಕ್ಕ ಮಹಾನಗರ ಪಾಲಿಕೆ ಸದಸ್ಯರು ಎಸಿ ವಿನಯ್ ರಾಜ್ ಪ್ರಶ್ನೆ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಡು ಅಭಿವೃದ್ಧಿ ಕೆಲಸಗಳಿಗೆ ರಾಜ್ಯ ಸರ್ಕಾರ ಗುಮನ ಕೊರೊಂದಿಜ್ಜಿ ಕುಡ್ಲ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನದ ಕೊರತೆ ಉಂಡೊಂದು ಶಾಸಕರು ವೇದವ್ಯಾಸ್ ಕಾಮತ್ ದೋರ್ದಿನೇಕ್ ಕೆಪಿಸಿಸಿ ಮಾಹಿತಿದಾರ ಬೊಕ್ಕ ಮಹಾನಗರ ಪಾಲಿಕೆ ಸದಸ್ಯರು ಎಸಿ ವಿನಯ್ ರಾಜ್ ಜೋರುಡು ಎದುರು ಉತ್ತರ ಕೊಡ್ತೇರು. ಕುಡ್ಲ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ವೇದವ್ಯಾಸ್ ಕಾಮತ್ ಕೊಡುಗೆ ಕೊಡ್ತೇರು. ಏತ ಅನುದಾನ ಕನಸದೇರು ಪನ್ಪುನ ಬಗೆಟ್ ಶ್ವೇತಪತ್ರ ಪಿತಟ್ ಪಾವಡಿಂದ 6 ಸವಾಲ್ ಪಾಡಿಯರು. ಜಿಲ್ಲಾ ಕಾಂಗ್ರೆಸ್ ಭವನ ಮಲ್ಲಿ ಕಟ್ಟೆಡು ಸುದ್ದಿಗುಟ್ಟೋಡು ಪಾತಿರ್ನ 6 ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಿತ್ತು ಶಾಸಕರು ಪೊಕ್ಕಡೆ ಅಪಪ್ರಚಾರ ಮಲ್ತೊಂದುಲ್ಲೇರು. ಬಿಜೆಪಿ ಸರ್ಕಾರದ 4 ವರ್ಷದ ಪೂರ್ತುಡು ಸಮಾಜಕ್ಕೆ ಬೋಡಾಯಿನ ಯೋಜನೆಲಿನ ಮಲ್ಪೊಲಿತ್ತಂಡು ಅವೇನು ಮಲ್ತುದಿಜರು. ಬಿಜೆಪಿ ಆಡಳಿತ ಕಾಲುಡು ದಾಯಿ ಪೊಯ್ಯೆ ನೀತಿ ಮಲ್ತುದಿಜೆ. ಯುಟಿ ಖಾದರ್ ಮಂತ್ರಿ ಆದುಪ್ಪುನಗ ಜಾರಿ ಮಲ್ತುದಿನ ಸ್ಯಾಂಡ್ ಬಜಾರ್ ಆಪ್ನು ದೆತ್ತುಪಾಡ್ನಿದಾಯೆ ಇದುಂಬು ಸಿದ್ದರಾಮಯ್ಯ ಸರ್ಕಾರ ಒಪ್ಪುನಗ ವೆನ್ಲಾಕ್ ಆಸ್ಪತ್ರೆಗೆ ಡಯಾಲಿಸಿಸ್ ಮಿಷನ್ ಒದಗಾದಿತ್ತದು. 5 ಬೊಕ್ಕ ಬತ್ತಿನ ಬಿಜೆಪಿ ಸರ್ಕಾರ ಡಯಾಲಿಸಿಸ್ ಮಿಷನ್ ಕೊರ್ಪಾದಿಜಿದ್ದಾನ್ ಎಂದು ವಿನಯ್ ರಾಜ್ ಪ್ರಶ್ನೆ ಪಾಡಿಯರು. 4 ತಿಂಗಳು ದುಂಬ ಅಧಿಕಾರಕ್ಕೆ ಬತ್ತಿನ ಕಾಂಗ್ರೆಸ್ ಸರ್ಕಾರದ ಮಿತ್ತು ಪೊಕ್ಕಡೆ ದೂರನ ಸರಿಯತ್ತಂದು ಹರ್ಪಂಡರು. ಪಾಲಿಕೆದ ಎದುರು ಪಕ್ಷದ ನಾಯಕರು ಪ್ರವೀಣ್ ಚಂದ್ರ ಆಳ್ವ, ಪಾಲಿಕೆ ಸದಸ್ಯರು ಅನಿಲ್ ಕುಮಾರ್ ಬೊಕ್ಕ ಲತೀಫ್, ಪಕ್ಷದ ನಾಯಕರು ವಿಶ್ವಾಸ್ ಕುಮಾರ್ ದಾಸ್ ಸುದ್ದಿ ಕೊಟ್ಟಿದ್ದರು. ಕಳೆದ 4 ವರ್ಷಗಳ ಅವಧಿಯಲ್ಲಿ
ಅವರ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಕೂಡ ಅವರದೇ ಪಕ್ಷದವರಾಗಿದ್ದರು ಎನ್ನುವಂಥ ವಿಚಾರವನ್ನು ಅವರಿಗೆ ನೆನಪಿಸುತ್ತಾ, ಈ ಒಂದು 4 ವರ್ಷದ ಅವಧಿಯಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಅವರಿಗೆ ಇಲ್ಲಿ ಮಾಡಬಹುದಾಗಿತ್ತು. ಇದು ಯಾವುದನ್ನು ಮಾಡದಲೇ ಏಕಾಏಕಿಯಾಗಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಂಥ ಈ ಒಂದು ಸಂದರ್ಭದಲ್ಲಿ ಒಂದು 4 ತಿಂಗಳಾಗಿದೆ ನಮ್ಮ ಆಡಳಿತ ಬಂದು. ಇವತ್ತು ವೇದವ್ಯಾಸ್ ಕಾಮತ್ರವರು ಅವರಿಗೊಂದು ಸವಾಲನ್ನು ಹಾಕಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಮಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು? ಒಂದು ವೈಟ್ ಪೇಪರನ್ನು ಅವರು ಬಿಡುಗಡೆ ಮಾಡಬೇಕು. ನಿಮ್ಮ ಕೊಡುಗೆ ಏನಿದೆ? ಇವತ್ತು ಮಂಗಳೂರು ನಗರದಲ್ಲಿ ಇವತ್ತು ಜಲಸಿರಿ ಯೋಜನೆ ಇರಬಹುದು, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ADB 2ನೇ ಯೋಜನೆ ಬಂದಿರುವಂಥದ್ದು 798 ಕೋಟಿ. ಅದೇ ರೀತಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯ ಕೆಲಸ ಕಾರ್ಯಗಳು, ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆ, ಇವತ್ತು ಕಾಂಕ್ರೀಟ್ ರಸ್ತೆಗಳು ಅದರಲ್ಲಿ ಇವತ್ತು ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಈ ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆ ತಂದಿರುವಂಥದ್ದು 2019ರಲ್ಲಿ UD ಮಿನಿಸ್ಟರ್ ಆಗಿದ್ದಂಥ UT ಖಾದರ್ ಅವರಿದ್ದಾಗ ಬಜೆಟ್ ಮಂಡನೆ ಮಾಡಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಇವತ್ತು ಅನುದಾನ ಬಂದಿರುವಂಥದ್ದು. ಬ್ರಹ್ಮಾವರ ತಾಲೂಕದ ತೆಂಕಬಿರ್ತಿಡುಪುನ ಅಂಬೇಡ್ಕರ್ ಭವನನು ಹಾಳ ಬೆಸಗುಗಳ ಸೊಂದುಲಿருந்து ಪನ್ಪುನ ದೂರದ ಮಿತ್ತು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನು. ಬ್ರಹ್ಮಾವರ ತಾಲೂಕು ತೆಂಕಬಿರ್ತಿಡುಪುನ ಅಂಬೇಡ್ಕರ್ ಭವನಡು ದಲಿತ ನಾಯಕಿಯರು ರಾತ್ರಿದ ಪೊರ್ತು ಪರ್ಪುನ ಪಾಟಿದಿ ಒಂದು ಭವನನು ಹಾಳು ಕಾರ್ಯಗೂ ಗಳಸೊಂದುಲ್ಲಿருந்து ಊರುದಾರು ಸವಿತಾ ಶಂಕರ್ ದೂರ್ದೇರು. ಈ ಬಗೆಟ್ಟು ಬ್ರಹ್ಮಾವರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ರಾತ್ರಿ ನಡತೊಂದು ಪೋನಗ ಅಂಬೇಡ್ಕರ್ ಭವನಡು ಕೆಲವರು ಕುಲ್ಲುದು ತಿನ್ಪುನ ತೋಜುಂದಿತ್ತದು ಉಲಾಯಿ ಪೋದು ತೂನಗ ಅಮಲ್ ಪರ್ಪುನ ಪಾರ್ಟಿ ಮಲ್ತೊಂದು ಪುನ ತೋಜದ ಬೈದನಂದು ಸವಿತಾ ಶಂಕರ್ ಪೊಲೀಸ್ ಸ್ಟೇಷನ್ಗೆ ಕೊರನ ದೂರುಡು ತೆರಿಪಾದಿರು. ಅಂಬೇಡ್ಕರ್ ಭವನಡು ಮೆಚ್ಚುಗೆದಲ್ಲೇ ಸುಂಜಿ ನಡತದಿತ್ತದು. ಈ ಕಾರ್ಯಕ್ರಮದ ಬೊಕ್ಕ ದಲಿತ ಸಂಘರ್ಷ ಸಮಿತಿದ ನಾಯಕಿ ಶ್ಯಾಮರಾಜ್ ಬಿರ್ತಿ ಬೊಕ್ಕ ದೋಸ್ತಿಲು ಎಣ್ಣೆ ಪಾರ್ಟಿ ನಡಪಾದಿರು. ತಾನು ಜಾಗೆಗೆ ಪೋದು ಈ ಬಗೆಟ್ ವಿಚಾರಿಪುನಗ ಎಂಕುಲು ಎಂಚಿನ ಬೋರ್ಡಂಡಲ ಮಲ್ಪುವ ಈರು ಏರಂದು ಸಸಾರ ಮಲ್ತದಿರಂದು ಆರ್ದೂರ್ದೇರು. ದಲಿತ ನಾಯಕಿ ಶ್ಯಾಮರಾಜ್ ಬಿರ್ತಿ ಬೊಕ್ಕ ದೋಸ್ತಿಲಿನ ಮಿತ್ತ ಪೊಲೀಸರು ಅಕ್ರಮ ಪೊಗ್ಗುದಿನ ಅಂಬೇಡ್ಕರ್ ಭವನಗೂ ಅಪಮಾನ ಜೀವದೆಪ್ಪುವಂದು ಪೊಡಿಪಾಯಿನ ಬೊಕ್ಕ ಅಕ್ರಮ ಕೂಟ ಸೆಕ್ಷನ್ ದಂಚ FIR ಪಾಡ್ದು ತನಿಖೆ ನಡಪಾಂದುಲ್ಲೇರು. ಏನ್ ಮಾಡ್ತ್ರಿ ಲಿಂಗಪ್ಪ? ಇದು ಸರಿಯಾ? ನೀವೆಲ್ಲ ಮಾಡುದು? ಅಲ್ಲ ಕೂಕೊಂಡು ಇದು ಮತ್ತೆ ಅಂತ ಮತ್ತೆ ಯಾರು ಕುಡ್ದದ್ದು ಕುಡ್ದದ್ದು ಯಾರು? ಇದೆಲ್ಲ ಕುಡುವುದು ಯಾರು? ಇದು ಕುಡುಕ ಭವನ? ಡ್ರಿಂಕ್ಸ್ ಮಾಡೋಕೆ ಭವನನ? ಅಲ್ಲ, ಇದೆಲ್ಲ ಮಾಡೋದು ಸರಿಯಾ? ಏನ್ ಬೇಕಾದ್ರೂ ಮಾಡ್ಲಕ್ಕಂದ್ರೆ ಇದು ಸರಿಯಾ? ನನ್ನ ಮನೆ ಬ್ರಹ್ಮಾವರದ ತೆಂಕುಬಿರ್ತಿಯಲ್ಲಿ ಇದೆ. ಅಲ್ಲಿ ಒಂದು ಅಂಬೇಡ್ಕರ್ ಭವನ ಇದೆ. ಅಲ್ಲಿ ನಾನು ರಾತ್ರಿಗೆ 10:45 ಹೊತ್ತಿಗೆ ವಾಕಿಂಗ್ ಮಾಡುವಾಗ ಅಲ್ಲಿ ಹೋಗಿ ನೋಡುವಾಗ ತುಂಬ ಜನ ಸೇರಿದ್ದಾರೆ. ಅಲ್ಲಿ ನೋಡುವಾಗ ದಲಿತ ಸಂಘದ ಮುಖಂಡ ಶ್ಯಾಮರಾಜ್ ಬಿರ್ತಿ ಮತ್ತು ಅವನ ಸ್ನೇಹಿತರು ಸೇರಿ ಮದ್ಯಪಾನ ಮಾಡುತ್ತಿದ್ದಾರೆ. ಅದನ್ನು ನೋಡಿ ನನಗೆ ತುಂಬ ಬೇಸರವಾಗಿ ಹೋಗಿ ಕೇಳಿದೆ, ಇದು ನೀವು ಏನು ಮಾಡುತ್ತಿದ್ದೀರಾ? ಮದ್ಯಪಾನ ಮಾಡಬಹುದಾ? ಅಂಬೇಡ್ಕರ್ ಭವನದಲ್ಲಿ ಮದ್ಯಪಾನ ಮಾಡಬಹುದಾ ಅಂತ ಕೇಳಿದ್ದಕ್ಕೆ, ನಾವು ಏನು ಬೇಕಾದರೆ ಮಾಡ್ತೇವೆ, ನೀವು ಯಾರು ಕೇಳಲಿಕ್ಕೆ ಅಂತ ಅವರ ಜೊತೆ ಒಬ್ಬ ಸುರೇಶ ಅಂತ ನನಗೆ ದಬ್ಬಾಳಿಕೆ ಹಾಕಿದ್ದಾನೆ. ಅದಕ್ಕೋಸ್ಕರ ನನಗೆ ಅಂಬೇಡ್ಕರ್ ಭವನವನ್ನು ದುರುಪಯೋಗ ಪಡಿಸಿದ್ದಕ್ಕೆ ಅದಕ್ಕೆ ನ್ಯಾಯ ಸಿಗಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. 39ನೇ ಕರ್ನಾಟಕ ರಾಜ್ಯ ಸ್ಪೀಡ್ ಸ್ಕೇಟಿಂಗ್ ಪಂತ ಬೊಕ ಚೆನ್ನೈಡ್ ನಡಪುನ ರಾಷ್ಟ್ರಮಟ್ಟದ ಪಂತಗೂ ಗೊಬ್ಬುದಕ್ಲಿನ ಅಜಪುನ ಕಾರ್ಯ ನವೆಂಬರ್ 1 ಮುಟ್ಟ ಕುಡ್ಲದ ಅಶೋಕನಗರಡು ನಡಪುನೊಂದು ಪಂತಕೂಟದ ಈವೆಂಟ್ ಚೇರ್ಮನ್ ಮೇಯರ್ ಸುಧೀರ್ ಶೆಟ್ಟಿ ತೆರಿಪಾದರು.
ದಕ್ಷಿಣ ಕನ್ನಡ ರೋಲರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ದಾನಿಲಿಟ್ಟು 31ನೇ ಕರ್ನಾಟಕ ರಾಜ್ಯ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಐದು ಬೊಕ್ಕ ಚೆನ್ನೈಡ್ ನಡಪೆರಪುನ ರಾಷ್ಟ್ರ ಮಟ್ಟದ ಸ್ಕೇಟಿಂಗ್ ಪಂತಗು ಅಜಪುನ ಕಾರ್ಯ ನವೆಂಬರ್ 1 ಪದ್ರಾಡು ಮುಟ್ಟ ಕುಡ್ಲ ಅಶೋಕನಗರದ ಫ್ರಾನ್ಸಿಸ್ ಡೋರಿಸ್ ಸ್ಕೇಟ್ ಸಿಟಿಟ್ ನಡಪೆರೆ ಪಂತಕೂಟದ ಈವೆಂಟ್ ಚೇರ್ಮನ್ ಆದಪ್ಪನ ಮೇಯರ್ ಸುಧೀರ್ ಶೆಟ್ಟಿ ಈ ಬಗೆಟ್ಟು ಸುದ್ದಿಕೂಟಡು ಮಾಹಿತಿ ಕೊರಿಯರು ಪಂತಕೂಟಗೂ ಮಾತ ಅಟ್ಟಣೆ ನಡಪಾದಂಡು 117 ಹೆಚ್ಚ ಪಂತಲು ನಡಪೆರೆತ್ತದು ರಾಜ್ಯದ ಬೇತೆ ಬೇತೆ ಜಿಲ್ಲೆಯಲ್ಲಿಡಿದು 480 ಹೆಚ್ಚ ಜನ ಗುಬ್ಬುದಕ್ಕಲು ಪಾಲ್ದೆತ್ತೊನ್ವೇರು ವಿಶೇಷ ಜೋಕ್ಲಿಗೆ ಬೇತನೆ ವಿಭಾಗ ಉಂಡು ಫ್ರಾನ್ಸಿಸ್ ಡೋರಿಸ್ ಸ್ಕೇಟ್ ಸಿಟಿಟ್ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ಅಂಗಣ ಇತ್ತದು ಇದುಂಬು 2017 ಮುಲ್ಪ ರಾಜ್ಯ ಮಟ್ಟದ ಪಂತ ನಡೆಸಿದ್ದೆಂದು ಮೇಯರ್ ಸುಧೀರ್ ಶೆಟ್ಟಿ ಪಂಡೇರು ದಕ್ಷಿಣ ಕನ್ನಡ ರೋಲರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಗುರ್ಕಾರ್ಯರು ಫ್ರಾನ್ಸಿಸ್ ಕೊನೆಸೋ ಪಣವದ ಗುರ್ಕಾರ್ಯರು ಜಯರಾಜ್ ಕರ್ನಾಟಕ ರಾಜ್ಯ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ಜೊತೆ ಕಾರ್ಯರತ ಜಯಕುಮಾರ್ ಸಂತೋಷ್ ಶೆಟ್ಟಿ ಶ್ರೀಕಾಂತರಾವ್ ಸುದ್ದಿಗುಟ್ಟಡಿದ್ದರು 39ನೇ ಕರ್ನಾಟಕ ಸ್ಟೇಟ್ ಸ್ಪೀಡ್ ರೋಲರ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ನಮ್ಮ ಮಂಗಳೂರಲ್ಲಿ ನಡೀಲಿಕ್ಕಿದೆ. ನಾಳ್ದು 9ನೇ ತಾರೀಕಿನಿಂದ 12ನೇ ತಾರೀಕಿನ ತನಕ ಸುಮಾರು 3 ದಿನದ ಈ ಒಂದು ಈವೆಂಟ್ ನಮ್ಮ ಮಂಗಳೂರಲ್ಲಿ ನಡೀಲಿಕ್ಕಿದೆ. ಇದಕ್ಕಿಂತ ಮೊದಲು ಪ್ರತಿ ವರ್ಷ ರಾಜ್ಯ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆ ನಡೆಯುವಂಥದ್ದು ಒಂದು ಮೈಸೂರಲ್ಲಿ ನಡೀತಾ ಇತ್ತು, ಇಲ್ಲದಿದ್ದರೆ ಬೆಂಗಳೂರಲ್ಲಿ ನಡೀತಾ ಇತ್ತು. ಇವತ್ತು ಮಂಗಳೂರಲ್ಲಿ ನಮ್ಮ ಈ ಒಂದು ಫ್ರಾನ್ಸಿಸ್ ಡೋರಿಸ್ ಈ ಒಂದು ಸ್ಕೇಟಿಂಗ್ ರಿಂಕ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗುಣಮಟ್ಟದ ಈ ಒಂದು ಸ್ಕೇಟಿಂಗ್ ರಿಂಕ್ ಆಗಿ ಫ್ರಾನ್ಸಿಸ್ ಮತ್ತು ಡೋರಿಸ್ರ ಈ ಒಂದು ಮಂಗಳೂರಿಗೆ ಕೊಡುಗೆಯಾಗಿದೆ. ಪ್ರತಿಯೊರಿಲ ಬೀರ್ಸೆರಾದುಲ್ಲೇರು ಅಕ್ಲೆಗೆ ಅವಕಾಶ ಮಲ್ತುಕೊಂಡ ಮಿತ್ತು ಬರೆಯರ ಸಾಧ್ಯ ಅಂದ್ ಶಾಸಕರು ವೇದವ್ಯಾಸ್ ಕಾಮತ್ ಬಂತರು. ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಒಡಿಪು ಜಿಲ್ಲಾ ಜೊತೆ ಸೇರಿಗೆದ ಕುಡ್ಲ ವಲಯದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಪಂಥ ಕಲರವ ಉದ್ದೀಪನ ಮಲ್ತದು ಅರ್ಪಾತಿರಿಯರು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿನ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲಾ ಜೊತೆ ಸೇರಿಗೆದ ಕುಡ್ಲ ವಲಯದ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಪಂಥ ಕಲರವ ಕುಡ್ಲದ ಪುರಭವನೋಡು ನಡೆತಿಂಡು. ಎಸ್ಕೆಪಿಎ ಕುಡ್ಲ ವಲಯದ ಗುರ್ಕಾರ್ಯರು ಹರೀಶ್ ಅಡ್ಯಾರ್ ಮಾತಿರಲ್ನ ಎತ್ಕೊಂಡರು. ಶಾಸಕರು ವೇದವ್ಯಾಸ್ ಕಾಮತ್ ಕಾರ್ಯಕ್ರಮ ಉದಿಪನ ಮಲ್ತೇರು. ಕಾಮತ್ ಪಾತಿರ್ದು ಪ್ರತಿಯೊರಿಲ ಬೀರ್ಸೆರೆ ಆದುಲ್ಲೇರು ಅಕ್ಲೆಗೂ ಅವಕಾಶ ಮಲ್ತುಕೊಂಡ ಮಿತ್ತು ಬರೆಯರೆ ಸಾಧ್ಯ. ಈ ಬಗೆಟ್ಟು ಎಸ್ಕೆಪಿಎ ಕುಡ್ಲ ವಲಯ ಮಾದರಿ ಆತನಂದು ಪಂಡರು. ಸಂಘದ ಜಿಲ್ಲಾ ಗುರ್ಕಾರ್ಯರು ಪದ್ಮಪ್ರಸಾದ್ ಜೈನ್, ಪಾಲಿಕೆ ಸದಸ್ಯರು, ದುಂಬುದ ಮೇಯರ್ ದಿವಾಕರ್ ಪಾಂಡೇಶ್ವರ, ಉದ್ಯಮಿ ಟಿಎ ಅಶೋಕನ್, ಕುಟ್ಪಿ ಅರವಿಂದ ಶೆಣಾಯ್, ನಂದನ್ ಮಲ್ಯ, ಸಂದೀಪ್ ಶೆಟ್ಟಿ ಯಕ್ಕೂರ್, ಸಂಘದ ಜಿಲ್ಲಾ ಕಾರ್ಯಂತರು ದಯಾನಂದ ಬಂಟ್ವಾಳ, ಸಾಂಸ್ಕೃತಿಕ ಕಾರ್ಯಂತರು ಚಿದಾನಂದ ಉಳ್ಳಾಲ, ಕರುಣಾಕರ ಕಾನಂಗಿ, ಪದ್ಮನಾಭ ಸುವರ್ಣ, ಅಜಯ್ ಕುಮಾರ್, ವಿನೇಶ್ ಗಂಜಿಮಠ, ವಿಶಾಲ್ ವಾಮಂಜೂರು ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡರು. ಬಬಿತಾ ಕಾರ್ಯಕ್ರಮ ಸುಧಾರ್ತೆರು. 13 ವಲಯದ ಕೂಟದ ಪಂತೊಡು ಪಾಲ್ದಿತ್ತೊಂಡರು. ಬಹಳ ವಿಶೇಷವಾದಂತಹ ಪ್ರಯತ್ನದೊಂದಿಗೆ ಅವರ ಪ್ರತಿಭೆ ಈ ವೇದಿಕೆಯಲ್ಲಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ 15-20 ನಿಮಿಷಗಳ ಕಾಲ ಅವರ ಪ್ರತಿಭೆಗೆ ಅವಕಾಶಗಳು ಸಿಗ್ತಾ ಇದೆ. ಹಾಗಾಗಿ ಇವತ್ತು ಬಹಳ ಖುಷಿ ಏನು ಅಂತ ಹೇಳಿದ್ರೆ, ಬೇರೆ ಎಲ್ಲರ ಪ್ರತಿಭೆಗಳ ಛಾಯಾಗ್ರಾಹಕರು ಇವತ್ತು ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದೀರಿ. ಹಾಗಾಗಿ ಬಿಡುವಿಲ್ಲದ ಸಮಯದ ಒಂದು ವಿಶೇಷವಾದಂಥ ಕೊಡುಗೆ ನಿಮಗೆ ಶುಭವನ್ನು ಕೊಡಲಿ. ಇವತ್ತು ಫೋಟೋಗ್ರಾಫರ್ಸ್ ಅಂತ ಹೇಳಿದರೆ ಹಳೆಯ ನೆನಪುಗಳನ್ನು ಪುನರಪಿ ಜೀವನದಲ್ಲಿ ಮೆಲುಕು ಹಾಕುವಂಥ ಅವಕಾಶ ಕೊಡುವಂಥ ಏಕೈಕ ವರ್ಗ ಯಾವುದು ಅಂತ ಹೇಳಿದ್ರೆ ಅದು ಫೋಟೋಗ್ರಾಫರ್ಸ್ ಮಾತ್ರ. ದಕ್ಷಿಣ ಕನ್ನಡ ಸಿವಿಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ದಾನಿಲೆಟ್ಟು ನವೆಂಬರ್ 10 ಶುಕ್ರವಾರ ಪೊಯ್ಯ ಒದಗಾಯರ ಸುರು ಮಲ್ಪೊಂದು ಒತ್ತಾಯ ಮಲ್ತದು ಕುಡ್ಲಡು ಪ್ರತಿಭಟನೆ ನಡಪಾಂಡು ಸಂಘದ ಗುರ್ಕಾರ್ಯರು ಮಹಾಬಲ ಕೊಟ್ಟಾರಿ ಸುದ್ದಿ ಕುಟ್ಟೋಡು ಪಂತೆರು. ದಕ್ಷಿಣ ಕನ್ನಡ ಜಿಲ್ಲಾ ಸಿವಿಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಕುಡ್ಲದ ಗುರ್ಕಾರ್ಯರು ಮಹಾಬಲ ಕೊಟ್ಟಾರಿ ಬುಧಾರ ಕುಡ್ಲಡು ಸುದ್ದಿ ಕುಟ್ಟೋಡು ಪಾತಿರ್ದು ಜಿಲ್ಲೆಡು ಸಿಆರ್ಝೆಡ್ ಬೊಕ್ಕ ನಾನ್ ಸಿಆರ್ಝೆಡ್ ರೆಡ್ ವಲಯಡ್ಲ ಪೊಯ್ಯ ದೆಪ್ಪನ ಬೊಕ್ಕ ಸಾಗವನ ಇಡೀ ಉಂತುದುಂಡು ಪೊಯ್ಯೆ ಇಜ್ಜಂದೆ ಕಟ್ಟುವಣ ಕೆಲಸಲು ಅರ್ಧೋಡೆ ಉಂತುದುಂಡು ಎಂಕುಲು ಈ ಬಗೆಟು ಜಿಲ್ಲಾಧಿಕಾರಿಗೂ ಗಣಿ ಇಲಾಖೆಗೂ ಉಸ್ತುವಾರಿ ಮಂತ್ರಿಯರಿಗೂ ಭಿನ್ನಾಯ್ತುಂಡಲ
ದಾಲ ಪ್ರಯೋಜನಾತ್ಜಿ ಅಂಚಾದ ತುರ್ತು ಪೊಯ್ಯ ಒದಗಾರೆ ಒತ್ತಾಯ ಮಲ್ತದು ಎಂಕ್ಲಿನ ಜಿಲ್ಲಾ ಸಂಘಟನೆದ ನಿಲೆಟ್ಟು ನವೆಂಬರ್ 10 ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಕುಡ್ಲದ ಪುರಭವನದ ಎದುರು ಪ್ರತಿಭಟನೆ ನಡಪಾಯಿರ ಉಲ್ಲಾನ್ ಪಂಡಿರು. ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್, ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್, ಕ್ರೀಡಾಯಿ ಕುಡ್ಲ, ಕರಾವಳಿ ಸಿಮೆಂಟ್ ಡೀಲರ್ಸ್ ಅಸೋಸಿಯೇಷನ್, ಸ್ಟೀಲ್ ಡೀಲರ್ಸ್ ಅಸೋಸಿಯೇಷನ್, ಪೇಂಟ್ ಹಾರ್ಡ್ವೇರ್ಸ್ ಡೀಲರ್ಸ್ ಅಸೋಸಿಯೇಷನ್ ಬಿರಿಸಾಯ ಕೊರ್ಪುಣಂದು ಮಹಾಬಲ ಕೊಟ್ಟಾರಿ ಪಂಡೇರು. ಸತೀಶ್ ಕುಮಾರ್ ದೇವಾನಂದ, ಸುರೇಶ್ ಚಪ್ಪು, ಚಂದನ್ ದಾಸ್, ಮಧುಸೂದನ್ ಸುದ್ದಿ ಕೊಟ್ಟೊಡಿದ್ದರು. ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ, ಗಣಿ ಇಲಾಖೆಗೆ ಮತ್ತು ಉಸ್ತುವಾರಿ ಸಚಿವರಿಗೆ, ಅಲ್ಲದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಮಂಗಳೂರಿಗೆ ಭೇಟಿ ನೀಡಿದಾಗ ಅವರಿಗೂ ಕೂಡ ಮನವಿ ಕೊಟ್ಟು ಅದು ಯಾವುದೇ ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಆಗದೇ ಇರುವುದರಿಂದ ಮರಳು ಪೂರೈಕೆ ಪ್ರಾರಂಭಗೊಳ್ಳದ ಕಾರಣ ನಾವು ಸಂಘದ ವತಿಯಿಂದ 26ನೇ ಅಕ್ಟೋಬರ್ ತಿಂಗಳ 26ನೇ ತಾರೀಕಿನಂದು ನಾವೊಂದು ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಡಳಿತವು ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಒತ್ತಾಯಿಸಿದ್ದೆವು. ಇಷ್ಟು ದಿನ ಕಳೆದರೂ ಯಾವುದೇ ಸ್ಪಂದನೆ ಸಿಗದ ಕಾರಣ ನಾವು 10 ತಾರೀಕು ನವೆಂಬರ್ 10ರ ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 4:15 ಗಂಟೆವರೆಗೆ ನಮ್ಮ ಪುರಭವನದ ಮುಂದುಗಡೆ ಮರಳಿನ ಸಮಸ್ಯೆ ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೊಂದಿಗೆ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್, ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್, ಕ್ರೀಡಾಯಿ ಮಂಗಳೂರು, ಕರಾವಳಿ ಸಿಮೆಂಟ್ ಡೀಲರ್ಸ್ ಅಸೋಸಿಯೇಷನ್, ಸ್ಟೀಲ್ ಡೀಲರ್ಸ್ ಅಸೋಸಿಯೇಷನ್, ಪೇಂಟ್ ಹಾರ್ಡ್ವೇರ್ ಡೀಲರ್ ಅಸೋಸಿಯೇಷನ್ ಎಲ್ಲರೂ ಅಲ್ಲದೆ ಲಾರಿ ಮಾಲಕರು ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾಡದ ಮುರ್ಗೊಲು ಊರುಗು ಜಪ್ಪುನ ಇತ್ತೆ ಹೆಚ್ಚಾದುಂಡು. ಒಡಿಪು ಜಿಲ್ಲೆ ಉಚ್ಚಿಲ ರಾಜಮಾರ್ಗ ಕೈತಲು ಕಾಡೇರು ಕಾಟಿ ಚರಂಡಿಗೆ ಬೋರ್ದಿತ್ತದು. ಕಾಡಿಲಾಕಿದಕ್ಲು ಊರ್ದಕ್ಲಿನ ಸಾಯುಡು ಅವೇನು ಬಚಾವ್ ಮಲ್ತದೇರು. ಇಂಚಿಪ್ಪದ ವರ್ಷಲಿಡು ಕಾಡು ಮುರ್ಗೊಲು ಕಾಡು ಬುಡ್ದು ನಾಡುಗ ಜತ್ತದು ಉಪದ್ರ ಕೊರ್ಪುನ ಹೆಚ್ಚೊಂದುಂಡು. ಕಾಟಿ, ಚಿಟ್ಟೆಪಿಲ್ಲಿ, ಪಂಜಿಲು ಅಪಗಪಗ ಊರುಡು ಪ್ರತ್ಯಕ್ಷ ಒಂದು ಪುನೇನು ತೂವಲಿ. ಒಡಿಪು ಜಿಲ್ಲೆದ ಕಾಡ ಬೊಟ್ಟುಡು ಕಾಡೇರು ಕಾಟಿ ತೋಜಿದುಂಡು. ಅಂಡ ಅವು ಚರಂಡಿಗೆ ಬೂರ್ದಿತ್ತಂಡು. ಉಚ್ಚಿಲ ರಾಜಮಾರ್ಗ ಪತ್ತಾಜೆತ ಕೈತಲು ಚರಂಡಿಗೆ ಬೂರ್ದಿನ ಕಾಡೇರುನು ಬಚಾವ್ ಮಲ್ತದುಂಡು. ಕಾಟಿ ಚರಂಡಿಗೆ ಬೂರ್ದಿನ ಬಗೆಟ್ಟು ದೇವಸ್ಥಾನದ ಕರ್ತವ್ಯಡಿತ್ತಿನಾರು ಕಾಡಿ ಇಲಾಖೆಗೂ ಮಾಹಿತಿ ಕೊಡ್ತೀರು. ಕಾಡಿ ಇಲಾಖೆ ದಕ್ಕಲು ಊರ್ದಕ್ಲಿನ ಸಾಯಡು ಕಾರ್ಯಾಚರಣೆ ನಡಪಾದು. ಅಂದಾಜು 5 ವರ್ಷದ ಕಾಡೇರುನು ಜೆಸಿಪಿ ಗಳಸದು ಚರಂಡಿ ಹಿಡಿದು ಮಿತ್ತೊಯ್ತದೇರು. ಕುಡ್ಲ ಉರ್ವಸ್ತೋರು ಶ್ರೀ ಮಹಾಗಣಪತಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಅಂಚನೆ ನೂತನ ಬ್ರಹ್ಮರಥ ಸಮರ್ಪಣೆ ಫೆಬ್ರವರಿ 11-18 ಮುಟ್ಟ ಗರ್ದುಡು ನಡಪೆರುಂಡು. ಅಂಚಾದ ನೆತ್ತಸಲಾದ ಜೀರ್ಣೋದ್ಧಾರದ ಕಾರ್ಯಲು ದೇವಸ್ಥಾನದ ಅಧ್ಯಕ್ಷರು ಸುರೇಂದ್ರ ರಾವ್ ಅಂಚನೆ ಜೀರ್ಣೋದ್ಧಾರ ಸಮಿತಿದ ರೂವಾರಿ ಸತೀಶ್ ಆಳ್ವ ಮುಡಾರ್ಗುತ್ತು ಮಿರ್ನ ಮುತಾಲಿಕೆಡು ನಡತೊಂದುಂಡು. ಕುಡ್ಲದ ಉರ್ವಸ್ಟೋರುಡುಪ್ಪುನ ಶ್ರೀ ಮಹಾಗಣಪತಿ ದೇವಲ್ಯದ ಅಷ್ಟಬಂಧ ಬ್ರಹ್ಮಕಲಶ ಅಂಚನೆ ಪೊಸ ಬ್ರಹ್ಮರಥ ಸಮರ್ಪಣೆ ಫೆಬ್ರವರಿ 11 ತಾರೀಕು ಫೆಬ್ರವರಿ 18 ತಾರೀಕು ಮುಟ್ಟ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಲು ಬೇತೆ ಬೇತೆ ಮಠಾಧೀಶರ್ನ ಆಶೀರ್ವಚನದೊಟ್ಟಿಗೆ ಬಾರಿ ಗೌಜಿಡು ನಡಪೆರುಂಡು. ನೆತ್ತಸಲಾದ ದೇವಲ್ಯಡು ಅನುಜ್ಞಾ ಕಲಶ ಬ್ರಹ್ಮಶ್ರೀ ವೇದಮೂರ್ತಿ ಡಾಕ್ಟರ್ ಶಿವಪ್ರಸಾದ್ ತಂತ್ರಿಲಿನ ಪೌರಾಹಿತ್ಯಡು ನಡೆತದಿತ್ತಂಡು. ಅಂಚನೆ ನೆತ್ತ ಜೀರ್ಣೋದ್ಧಾರದ ಕೆಲಸ ಕಾರ್ಯಲು ದೇವಲ್ಯಡು ಬಾರಿ ಗರ್ದಿಡು ಸಾಗೊಂದುಂಡು. ಕ್ಷೇತ್ರದ ಗುರ್ಕಾರ್ಯರು ಸುರೇಂದ್ರ ರಾವ್ ಅಂಚನೆ ಜೀರ್ಣೋದ್ಧಾರ ಸಮಿತಿದ ರೂವಾರಿ ಸತೀಶ್ ಆಳ್ವ ಮೊಡಾರ್ ಗುತ್ತು ಅಂಚನೆ ದೇವಸ್ಥಾನದ ಕಾರ್ಯಕಾರಿ ಸಮಿತಿ ಸದಸ್ಯರು, ಸಾರ್ವಜನಿಕರು, ಭಕ್ತರು ಈ ಪುಣ್ಯ ಕಜ್ಜುಡು ಪಾಲ್ಪಡೆಯೊಂದುಲ್ಲೆರು.
ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊನ್ಮೆಲು.